ತಾಲೂಕು ಆಡಳಿತ ಕಾರ್ಕಳ ಪುರಸಭೆ ಕಾರ್ಕಳ ಇವರ ಸಂಯುಕ್ತಾಶ್ರಯದಲ್ಲಿ ಮಹರ್ಷಿ ವಾಲ್ಮೀಕಿ ಜಯಂತಿ ಆಚರಣೆಯು ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ನಡೆಯಿತು. ಈ ಸಂದರ್ಭ ನಿವೃತ್ತ ಶಿಕ್ಷಕ ಅಷ್ಟಾವಧಾನಿ ಉಮೇಶ್ ಗೌತಮ್ ನಾಯ್ಕ್ ಮಾತನಾಡಿ, ರಾಮಾಯಣ ಜಗತ್ತಿಗೆ ನೀಡಿದ ಮೊತ್ತಮೊದಲ ಕಾವ್ಯ. ರಾಮಾಯಣ ಮತ್ತು ಮಹಾಭಾರತ ಇತರ ಕಾವ್ಯಗಳಿಗೆ ಭಿನ್ನವಾಗಿದ್ದು, ಜೀವನ ಏನು, ಬಾಳು ಹಸನಾಗುವುದು ಹೇಗೆ ಎನ್ನುವುದನ್ನು ತಿಳಿಸುತ್ತೆ ಅಂತ ಹೇಳಿದ್ರು. ಬದುಕಿನ ಸತ್ಯಗಳನ್ನು ಬಿಚ್ಚಿಡುವಂತಹ ಎರಡು ಮಹಾಕಾವ್ಯಗಳ ಕರ್ತವ್ಯ. ಇದರಲ್ಲಿ ವಿಶೇಷ ಏನು ಕೇಳಿದ್ರೆ, ಈ ಕಾವ್ಯವನ್ನು ರಚಿಸಿದ ಕವಿವರರಿರುವರು ಆ ಕಾವ್ಯದಲ್ಲಿ ಪಾತ್ರಗಳು ತಮ್ಮ ಅಸ್ತಿತ್ವದಿಂದ ಕಂಡುಕೊಂಡಂತಹ ನಾನಾ ವ್ಯಕ್ತಿತ್ವಗಳ ಒಳಗೆ ದೈವತ್ವವನ್ನು ಹಾಗೂ ಪಾಶವಿ ಗುಣವನ್ನು ಎರಡನ್ನೂ ಗಮನಿಸಿ ಅವೆರಡರ ನಡುವೆ ನಡೆಯುವಂತಹ ಸಂಘರ್ಷವನ್ನು ಈ ಸಂದರ್ಭ ತಾಲೂಕು ಪಂಚಾಯತ್ ಅಧ್ಯಕ್ಷೆ ಮಾಲಿನಿ ಜೆ ಶೆಟ್ಟಿ ಅಧ್ಯಕ್ಷತೆ ವಹಿಸಿದ್ರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತಿಯ ಹರೀಶ್ ನಾಯ್ಕ್, ತಾಲೂಕು ಪಂಚಾಯತಿ ಸದಸ್ಯೆ ನಿರ್ಮಲಾ, ಪುರಸಭೆಯ ಮ್ಯಾನೇಜರ್ ಮಂಜುನಾಥ್ ಕೆಎಸ್, ಸಮಾಜ ಕಲ್ಯಾಣಾಧಿಕಾರಿ ವಿಜಯಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.